ಎಂಬತ್ತೊಂದನೇ ಅಖಿಲ ಭಾರತ ಅಂತರ್ ವಿಶ್ವವಿದ್ಯಾನಿಲಯ ಪುರುಷರ ಅಥ್ಲೆಟಿಕ್ ಚಾಂಪಿಯನ್ಶಿಪ್ಗೆ ಸೆಣಸಡಲು ಜೈನ ಕಾಶಿ ಮೂಡುಬಿದ್ರೆಯ ಸ್ವರಾಜ್ ಕ್ರೀಡಾ ಮೈದಾನ ಸಜ್ಜಾಗಿದೆ. ನಾಳೆಯಿಂದ ಜನವರಿ 7ರವರೆಗೆ ಮಂಗಳೂರು ವಿಶ್ವವಿದ್ಯಾನಿಲಯ ಆಶ್ರಯದಲ್ಲಿ ನಡೆಯುವ ಕ್ರೀಡಾಕೂಟವನ್ನು ಆಳ್ವಾಸ್ ಶಿಕ್ಷಣ ಪ್ರತಿಷ್ಠಾನದ ಸಹಯೋಗದೊಂದಿಗೆ ಅಸೋಸಿಯೇಷನ್ ಆಫ್ ಇಂಡಿಯನ್ ಯೂನಿವರ್ಸಿಟಿಯ ಸಹಭಾಗಿತ್ವದಲ್ಲಿ ಆಯೋಜಿಸಲಾಗಿದೆ. ಒಟ್ಟಾರೆಯಾಗಿ 23 ಸ್ಪರ್ಧೆಗಳು ಈ ಕ್ರೀಡಾಕೂಟದಲ್ಲಿ ನಡೆಯುವ ಜೊತೆಗೆ ಅನೇಕ ದಾಖಲೆಗಳು ಮುರಿಯುವ ಆಶಾಭಾವನೆಯನ್ನ ಹೊಂದಲಾಗಿದೆ. ಈಗಾಗಲೇ ಅಂತಾರಾಜ್ಯಗಳಿಂದ ಕ್ರೀಡಾಕೂಟಕ್ಕೆ 2500ಕ್ಕೂ ಅಧಿಕ ಕ್ರೀಡಾರ್ಥಿಗಳು ಆಗಮಿಸಿದ್ದು ಕ್ರೀಡಾಭ್ಯಾಸದಲ್ಲಿ ನಿರತರಾಗಿದ್ದಾರೆ. ದೇಶದ 1044 ವಿಶ್ವವಿದ್ಯಾನಿಲಯಗಳಿಂದ 11,60,00,000 ವಿದ್ಯಾರ್ಥಿಗಳು ಕ್ರೀಡಾರ್ಥಿಗಳು ಪ್ರತಿನಿಧಿಸಲಿದ್ದಾರೆ. ಆಳ್ವಾಸ್ ಆತಿಥ್ಯದಲ್ಲಿ ಜರುಗ್ತಾ ಇರುವಂತಹ ಈ ಕ್ರೀಡಾಕೂಟದ ಉದ್ಘಾಟನೆ ನಾಳೆ ಸಂಜೆ 5 ಗಂಟೆಗೆ ನಡೆಯಲಿದ್ದು ಸ್ವರಾಜ್ ಮೈದಾನದ ಸಿಂಥೆಟಿಕ್ ಟ್ರ್ಯಾಕ್ನಲ್ಲಿ ದೇಶದ ವಿವಿಧ ವಿಶ್ವವಿದ್ಯಾನಿಲಯಗಳ ಕ್ರೀಡಾಳುಗಳ ಪಥಸಂಚಲನ ನೆರವೇರಲಿದೆ. ಪಥಸಂಚಲನದ ಬಳಿಕ ಅದ್ದೂರಿಯಾದ ಸಾಂಸ್ಕೃತಿಕ ಮೆರವಣಿಗೆ ನಡೆಯಲಿದ್ದು ರಾಷ್ಟ್ರದ ವಿವಿಧ ಕಲೆ ಸಂಸ್ಕೃತಿಗಳನ್ನು ಬಿಂಬಿಸುವ 150ಕ್ಕೂ ಹೆಚ್ಚು ಕಲಾ ತಂಡಗಳು ಈ ಮೆರವಣಿಗೆಯಲ್ಲಿ ಭಾಗವಹಿಸಲಿವೆ. ಕ್ರೀಡಾ ಸಚಿವ ನಾರಾಯಣಗೌಡ ಕ್ರೀಡಾಕೂಟವನ್ನು ಉದ್ಘಾಟಿಸಲಿದ್ದಾರೆ. ಬಿಜೆಪಿ ರಾಜ್ಯಾಧ್ಯಕ್ಷ ಹಾಗೂ ಸಂಸದ ನಳಿನ್ ಕುಮಾರ್ ಕಟೀಲ್, ಕನ್ನಡ ಮತ್ತು ಸಂಸ್ಕೃತಿ ಮತ್ತು ಇಂಧನ ಸಚಿವ ವಿ ಸುನಿಲ್ ಕುಮಾರ್, ಮುಲ್ಕಿ ಮೂಡಬಿದ್ರೆ ವಿಧಾನಸಭಾ ಕ್ಷೇತ್ರದ ಶಾಸಕ ಕೆ ಉಮನಾಥ್ ಕೋಟ್ಯಾನ್, ಮಾಜಿ ಸಚಿವ ಅಭಯ್ ಚಂದ್ರ ಜೈನ್, ಅಸೋಸಿಯೇಷನ್ ಆಫ್ ಇಂಡಿಯನ್ ಯೂನಿವರ್ಸಿಟಿಯ ಜಂಟಿ ಕಾರ್ಯದರ್ಶಿ ಡಾಕ್ಟರ್ ಬಲ್ಜಿತ್ ಸಿಂಗ್ ಸೋಖಾನ್, ಮಂಗಳೂರು ವಿವಿ ಉಪಕುಲಪತಿ ಡಾಕ್ಟರ್ ಸುಬ್ರಹ್ಮಣ್ಯ ಎಡಪಡಿತ್ತಾಯ ವಿಶೇಷ ಆಹ್ವಾನಿತರಾಗಿ ಭಾಗವಹಿಸಲಿದ್ದಾರೆ. ದಕ್ಷಿಣ ಕನ್ನಡ ಹಾಗೂ ಉಡುಪಿ ಕ್ಷೇತ್ರದ ಹಾಲಿ ಮತ್ತು ಮಾಜಿ ಸಂಸದರು, ಶಾಸಕರು ಹಾಗೂ ಪರಿಷತ್ ಸದಸ್ಯರು ಭಾಗವಹಿಸಲಿದ್ದು ಆಳ್ವಾಸ್ ಶಿಕ್ಷಣ ಸಂಸ್ಥೆ 5ನೇ ಬಾರಿ ಈ ಕ್ರೀಡಾಕೂಟದ ಆತಿಥ್ಯ ವಹಿಸ್ತಾ ಇದೆ. ಇದು ಈ ಸಲ ಇಡೀ ನಮ್ಮ ಇತಿಹಾಸದಲ್ಲಿ 81 ವರ್ಷ ಇತಿಹಾಸದಲ್ಲಿ ಅತಿ ಹೆಚ್ಚು ಮಕ್ಕಳು ಬಂದಂತಹ ಒಂದು ಇತಿಹಾಸ. ಎಲ್ಲ ವಾಹನದ ವ್ಯವಸ್ಥೆಯನ್ನು ನಾವು ಭಾಳ ಸುಂದರವಾಗಿ ಮಾಡಿಕೊಂಡಿದ್ದೇವೆ. ಇಡೀ 4 ದಿನಗಳಲ್ಲಿ ಹುಡುಗರ ವಿಭಾಗದ 23 ಸ್ಪರ್ಧೆಗಳು ಇಲ್ಲಿ ನಡೀತದೆ. ಎಲ್ಲ ಸ್ಪರ್ಧೆಗಳು ಕ್ಲಪ್ತ ಸಮಯಕ್ಕೆ ಸುಸಜ್ಜಿತ ವ್ಯವಸ್ಥೆಯನ್ನು ಮಾಡಲಾಗಿದೆ. ಅತ್ಯಾಧುನಿಕ ಫೋಟೋ ಫಿನಿಶಿಂಗ್ ತಂತ್ರಜ್ಞಾನದ ವ್ಯವಸ್ಥೆ ಇದೆ. ರಾತ್ರಿ ಹೊತ್ತಿನಲ್ಲಿ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಇದೆ. ಈ ಕ್ರೀಡಾಕೂಟದಿಂದ ಖೇಲೋ ಇಂಡಿಯಾ ಮತ್ತು ಅಂತಾರಾಷ್ಟ್ರೀಯ ವಿಶ್ವವಿದ್ಯಾಲಯ ಕ್ರೀಡಾಕೂಟಕ್ಕೆ ಮಾನದಂಡವಾಗಿ ಅವರು ಮುಂದೆ ಹೋಗ್ತಾರೆ. ವಿಜೇತರಿಗೆ ಎಲ್ಲ ನಗದು ಬಹುಮಾನ ಇದೆ ಮತ್ತು ಚಾಂಪಿಯನ್ ಆಗಿ ಮೂಡಿ ಬಂದಂಥ ಪ್ರಶಸ್ತಿ ಬಂದಂಥ ಫಸ್ಟಿಗೆ 50, ಸೆಕೆಂಡಿಗೆ 30, ಥರ್ಡ್ಗೆ 25 ಇದೆಲ್ಲ ಕ್ಯಾಶ್ ಪ್ರೈಸ್ಗಳಿದೆ. ಇದು ಇಡೀ ನಾವೇ ಕೊಡೋದು ಹೊರತು ಬೇರೆ ಯಾರೂ ಇದನ್ನು ಕೊಡುವುದಿಲ್ಲ. ಕ್ಯಾಶ್ ಪ್ರೈಸ್ ಎಲ್ಲ ಕೊಡುವುದಿಲ್ಲ. 1044ರಲ್ಲಿ ಇದು ಎಂಥದ್ದು ಹೌದು ವಿ ವಿ ಅಂದರೆ ಇದರಲ್ಲಿ ಸಾಂಪ್ರದಾಯಿಕ ವಿ ವಿ, ಪ್ರೈವೇಟ್ ವಿ ವಿ, ಕೃಷಿ, ಕಾನೂನು, ತಂತ್ರಜ್ಞಾನ, ಆರೋಗ್ಯ, ಸಂಸ್ಕೃತ ಯೂನಿವರ್ಸಿಟಿಗಳು ಎಲ್ಲವೂ ಇದ್ದುಕೊಂಡು ಒಟ್ಟು 1044 ಯೂನಿವರ್ಸಿಟಿಗಳಿದೆ. ಈ ಯೂನಿವರ್ಸಿಟಿಯ ಇದು ಮೀಟ್. ಇದರಲ್ಲಿ 11,60,00,000 ಜನವನ್ನು ಪ್ರತಿಸುವಂಥ ಈ ಮೀಟ್. ಇದು ಸಾಮಾನ್ಯ ಮೀಟ್ ಅಲ್ಲ. ಸಂಸದ ನಳಿನ್ ಕುಮಾರ್ ಕಟೀಲ್ರು ಮತ್ತು ಸುನಿಲ್ ಕುಮಾರ್ರು ಮತ್ತು ನಾರಾಯಣಗೌಡರು ಇದನ್ನು ಉದ್ಘಾಟನೆ ಮಾಡಿದ್ರು. ಉಮನಾಥ್ ಕೋಟ್ಯಾನ್ರು ಇದ್ದಾರೆ, ಅಭಯ್ ಚಂದ್ರರು ಇದ್ದಾರೆ, ಸುಬ್ರಹ್ಮಣ್ಯ ಎಡಪಡಿತಾಯರು ನಮ್ಮ ಕುಲಪತಿಯವರು ಅವರ ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಳ್ಳುವುದು. ಇದು 5ನೇ ಬಾರಿ ನಾವು ಈ ಆತಿಥ್ಯವನ್ನು ನಾವು ಮಾಡುವುದು. 3 ಬಾರಿ ನಾವು ಚಾಂಪಿಯನ್ಸ್ ಆಗಿದ್ದೇವೆ. ಒಂದು 150ಕ್ಕೂ ಮಿಕ್ಕಿದಂತಹ ಕಲಾ ತಂಡಗಳು ಇದ್ದುಕೊಂಡು ಅದು ನಡೆಯುವ ಸಾಂಸ್ಕೃತಿಕ ಮೆರವಣಿಗೆ. ಉಚಿತ ಊಟ ಮತ್ತು ವಸತಿ ಸೌಲಭ್ಯ ಎಲ್ಲವೂ ದಕ್ಷಿಣ ಭಾರತ ಮತ್ತು ಉತ್ತರ ಭಾರತದ 2 ಶೈಲಿಗಳಲ್ಲಿ ಊಟದ ವ್ಯವಸ್ಥೆಗಳು ನಡೆಯುತ್ತದೆ.